ಮೊದಲನೇಗೆ ಎಲ್ಲ ಮಾಧ್ಯಮ ಮಿತ್ರದವರನ್ನು ನಾವು ನಮ್ಮ ಮಂಗಳೂರು ನಗರ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಸಂಘದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ಆಶಾಲತಾ ಅಂತೇಳಿ ಮಂಗಳೂರು ನಗರ ಅಧ್ಯಕ್ಷೆಯಾಗಿದ್ದೇನೆ. ಇವರು ವಿಶಾಲಾಕ್ಷಿ ಅವರು ರಾಜ್ಯ ಕೋಶಾಧಿಕಾರಿಯಾಗಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಮಂಗಳೂರು ನಗರದ ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಅವರನ್ನೆಲ್ಲರೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಕಾರ್ಯದರ್ಶಿ ಮಂಗಳೂರು ನಗರ ಸುಜಾತ ರೈ ಅಂತೇಳಿ, ಇವರು ಮಂಗಳೂರು ನಗರ ಕೋಶಾಧಿಕಾರಿ ಸುಜಾತಾ ಶೆಟ್ಟಿ, ಇವರು ಜಿಲ್ಲಾ ಪ್ರತಿನಿಧಿ ಭವಾನಿ, ಅವರು ಜತೆ ಕಾರ್ಯದರ್ಶಿ ಜಯಶ್ರೀ ಅಂತೇಳಿ, ಇವರು ವಿಶಾಲಾಕ್ಷಿ ಅವರು ರಾಜ್ಯ ಕೋಶಾಧಿಕಾರಿ. ಇವತ್ತು ನಾವಿಲ್ಲಿ ನಮ್ಮ ಮುಖ್ಯ ಅನೇಕ ನಮ್ಮ ಸಮಸ್ಯೆ ಉಂಟು. ಅದರಲ್ಲಿ ಒಂದು ಮುಖ್ಯ ಸಮಸ್ಯೆಗಳನ್ನು ನಾವು ನಿಮ್ಮ ಮುಂದಿಟ್ಟು ನೀವು ನಮ್ಮ ಒಂದು ಏನು ಬೇಡಿಕೆ ಉಂಟು ಅದನ್ನು ಪರಿಪೂರ್ಣವಾಗಿ ನಮಗೆ ಸಹಕಾರ ನೀಡಿ ಮಾಧ್ಯಮದ ಮೂಲಕ ಸಹಕಾರ ನೀಡಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ. ಮೊದಲನೇದಾಗಿ ವಿಷಯ BLO ಕರ್ತವ್ಯದಿಂದ ನಮ್ಮನ್ನು ಮುಕ್ತಗೊಳಿಸಬೇಕಂತೇಳಿ. ಯಾಕಂತೇಳಿದರೆ ಕಳೆದ 18 ವರ್ಷಗಳಿಂದ ನಾವು BLO BLO ಕೆಲಸವನ್ನು ಬೂತ್ ಮಟ್ಟದ ಅಧಿಕಾರಿಗಳಾಗಿ ಚುನಾವಣೆಯ ಕರ್ತವ್ಯವನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ಇದೀಗ ನಾವು 750-500 ರೂಪಾಯಿಗೆ ನಾವು ಪ್ರೋತ್ಸಾಹಧನ ನಮಗೆ BLO ಕೆಲಸಕ್ಕೆ ನೀಡ್ತಾ ಇದ್ರು. ಪ್ರತಿ ಸಲ ಹೋರಾಟ ಮಾಡಿ ನಾವು ಇದೀಗ 7,000 ಪ್ರೋತ್ಸಾಹಧನ ನಾವು BLOಕ್ಕೆ ಪಡಿತಾ ಇದ್ದೇವೆ. ನಾವು ಅನೇಕ ಸಲ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಈ ಅಂಗನವಾಡಿ ಕೆಲಸದ ಜೊತೆಗೆ BLO ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಸಮಸ್ಯೆ ಆಗ್ತದೆ ಅಂತೇಳಿ ನಾವು ರಾಜೀನಾಮೆ ಕೊಡ್ತೇವೆ ಅಂತೇಳಿ BLO ಕೆಲಸಕ್ಕೆ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದ ಸಂದರ್ಭದಲ್ಲಿ ನಮಗೆ ಪ್ರೋತ್ಸಾಹಧನ ಹೆಚ್ಚು ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಸುಳ್ಳು ಭರವಸೆಯನ್ನು ನೀಡುತ್ತಾ ನಮ್ಮನ್ನು ಇದುವರೆಗೆ ದುಡಿಸ್ತಾ ಬಂದಿದ್ದಾರೆ. ಇತ್ತೀಚೆಗೆ ನಾವು ಏಪ್ರಿಲಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದೆವು BLO ವಿಷಯದ ಬಗ್ಗೆ. ನಮಗೆ ಪ್ರೋತ್ಸಾಹಧನ ಕನಿಷ್ಠ ಒಂದು 15,000 ವಾರ್ಷಿಕವಾಗಿ ನೀಡಬೇಕು, ಇಲ್ಲದಿದ್ದರೆ ನಾವು ಸಾಮೂಹಿಕವಾಗಿ BLO ಕೆಲಸಕ್ಕೆ ರಾಜೀನಾಮೆ ನೀಡ್ತೇವೆ ಅಂತ ಹೇಳಿ ಬಂದಿದ್ದೇವೆ. ಆದರೆ ಇತ್ತೀಚೆಗೆ ಬಂದ ಒಂದು ಆದೇಶ ಅಂತ ಹೇಳಿದರೆ, ಮುಖ್ಯ ಚುನಾವಣಾ ಇಲಾಖೆಯಿಂದ ಸಿ ದರ್ಜೆ ನೌಕರರನ್ನು ಈ BLO ಕೆಲಸಕ್ಕೆ ನೇಮಿಸಬೇಕಂತ ಹೇಳಿ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸಿ ದರ್ಜೆ ನೌಕರರನ್ನಂತೇಳಿ ಅವರನ್ನೆಲ್ಲ ಅಲ್ಲಿ ಬದಿಗಿಟ್ಟು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಹೊಸದಾಗಿ ಇದುವರೆಗೆ ಇಲ್ಲದ BLO ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೂಡ BLO ಕೆಲಸಕ್ಕೆ ನೇಮಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ನಮ್ಮಲ್ಲಿ ಪಟ್ಟಿ ಕೊಡ್ಬೇಕಂತ ಹೇಳಿದ್ರು ಸಿ ದರ್ಜೆ ನೌಕರರದ್ದು ಎಲ್ಲ ನಮ್ಮ BLOಗಳು ಪಟ್ಟಿ ಮಾಡಿ ಕೊಟ್ಟಿದ್ದೆವು. ಆದರೆ ಅಲ್ಲಿ VAಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಹಲವು ಕಾರಣಗಳನ್ನು ನೀಡಿ ಅವರ ಪಟ್ಟಿಯನ್ನು ನಿರಾಕರಣೆ ಮಾಡಿ ಮರುನೇಮಕ ನಮ್ಮನ್ನೇ ಕಾರ್ಯಕರ್ತೆಯರನ್ನು BLO ಕೆಲಸಕ್ಕೆ ನೇಮಿಸಿದ್ದಾರೆ. ಹೆಚ್ಚಿನ ಕಡೆಗಳಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಗಳನ್ನೇ ನೇಮಿಸಿದ್ದಾರೆ. ಒತ್ತಾಯ ಪೂರ್ವಕವಾಗಿ ನಮಗೆ ಆದೇಶ ನೀಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ನಾವು ಕೊಟ್ಟ ಪಟ್ಟಿಯನ್ನು ಹೇಳ್ತಾರೆ ಅವರಿಗೆ 50 ವರ್ಷ ಆಗಿದೆ, ಅವರಿಗೆ ಹುಷಾರಿಲ್ಲ. ಇಲ್ಲಿ ನಾವು 60 ವರ್ಷದವರು ಕೂಡ ಅದೇ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದವರು BLO ಕೆಲಸವನ್ನು ಮಾಡಲಿಕ್ಕೆ ಮರುನೇಮಕವರು ಮಾಡಿದ್ದಾರೆ ನಮ್ಮನ್ನು. ಇದರಿಂದ ನಾವು ಒಂದು ಬೇಡಿಕೆ ಇಟ್ಟಿದ್ದೇವೆ, ನಾವೆಲ್ಲ ಅಧಿಕಾರಿಗಳಿಗೆ ಇದರ ಬಗ್ಗೆ ಮನವಿ ನೀಡಿದ್ದೇವೆ, ನಮ್ಮನ್ನು BLO ಕೆಲಸದಿಂದ ಮುಕ್ತಗೊಳಿಸಬೇಕಂತ ಹೇಳಿ. ಅದೇ ರೀತಿ ನಮ್ಮ ಇನ್ನೊಂದು ಬೇಡಿಕೆ ಏನಂತ ಹೇಳಿದರೆ, ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು 3 ರಿಂದ 6 ವರ್ಷದ ಮಕ್ಕಳ ಜೊತೆಗಿರುವುದು. ಈ ಸಂದರ್ಭದಲ್ಲಿ ನಮಗೆ ಅನೇಕ 40 ದಾಖಲಾತಿಗಳುಂಟು ನಮಗೆ ಕೇಂದ್ರದಲ್ಲಿ ಬರೀಲಿಕ್ಕೆ. ಅದೇ ರೀತಿ ಆ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ, ಅದೇ ರೀತಿ ತಾಯಂದಿರ ಸಭೆ, ಪೌಷ್ಟಿಕಾಹಾರ ಸಭೆ, ಬಾಲ ವಿಕಾಸ ಸಮಿತಿ, ಪೋಷಣ ಅಭಿಯಾನ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಗಳು ನಮ್ಮ ಅಂಗನವಾಡಿಯಲ್ಲಿ ಇರುವಾಗ ಅದರ ಜೊತೆಯಲ್ಲಿ ಪೋಷಣ್ ಟ್ರ್ಯಾಕರ್ ಮೂಲಕ ನಮಗೆ ಮಾಹಿತಿಗಳನ್ನು ಎಲ್ಲ ನಮ್ಮ ಅಂಗನವಾಡಿ ಕೇಂದ್ರದ ಮಾಹಿತಿಗಳನ್ನು ನೀಡಲಿಕ್ಕೆ ಉಂಟು. ಇದೀಗ ಏನಂತ ಹೇಳಿದರೆ, ನಮಗೆ ಈ ಕೇಂದ್ರದಲ್ಲಿ ಫಲಾನುಭವಿಗಳಿಗೆ ಮನೆಗೆ ಆಹಾರ ವಿತರಣೆ ಮಾಡುವಂತಹ ಈ ಕೆಲಸವನ್ನು EKYC ಅಂತೇಳಿ ಮಾಡಿ ಫೇಸ್ ಕ್ಯಾಪ್ಚರ್ ಮಾಡಬೇಕು ಫಲಾನುಭವಿಗಳದ್ದು. ಪ್ರತಿ ತಿಂಗಳು ಫಲಾನುಭವಿಗಳು ಕೇಂದ್ರಕ್ಕೆ ಆಹಾರ ವಿತರಣೆ ಮಾಡುವಾಗ ಬಂದು ಅದನ್ನು ನಾವು ಫೇಸ್ ಕ್ಯಾಪ್ಚರ್ ಮಾಡಬೇಕು. ಈ ಸಂದರ್ಭದಲ್ಲಿ EKYC ಮಾಡುವಾಗ ನಮಗೆ OTP ಕೇಳಲಿಕ್ಕೆ ಉಂಟು. ಇಂಥ ಸಂದರ್ಭದಲ್ಲಿ ಕೆಲವು ಫಲಾನುಭವಿಗಳಲ್ಲಿ ಒಂದು 10 ಸಲ ಕೇಳಿದ್ರು, OTP ಕೇಳಿದ್ರು, ನಮಗೆ ಅದು EKYC ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ನಮಗೆ ನಮ್ಮ ಫಲಾನುಭವಿಗಳು ಕೂಡ ಈ ಆಹಾರ ಕೊಂಡೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ, ನೀವು ಪ್ರತಿ ತಿಂಗಳು ನಮ್ಮ ಫೇಸ್ ಕ್ಯಾಪ್ಚರ್ ಎಲ್ಲ ಮಾಡಿ ನಮಗೆ ಫುಡ್ ಕೊಡೋದು ಬೇಡ ಅಂತೇಳಿ ನಿರಾಕರಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಉಂಟು. ಅದನ್ನು ಆದಷ್ಟು ಒಂದು FRS ಏನಾದರೂ ಒಂದು ಕೆಲಸವನ್ನೊಂದು ನಮಗೆ ಸರ್ಕಾರದಿಂದ ಬಿಡುಗಡೆಗೊಳಿಸಿದರೆ ನಮಗೆ ನಮ್ಮ ಕೇಂದ್ರದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತದೆ ಅಂತ ಹೇಳಿಕೆ. ಈಗಾಗಲೇ ನಮ್ಮ ಅಧ್ಯಕ್ಷರು BLO ಮತ್ತು FRS ಬಗ್ಗೆ ಹೇಳಿದರು. FRS ಇಂದ ಇನ್ನೊಂದು ಸಮಸ್ಯೆ ಅಂದರೆ, ಬಂದು 1/4 ಗಂಟೆ ಅರ್ಧ ಗಂಟೆ ನಿಲ್ಲಬೇಕಾಗ್ತದೆ, ಅದು ಸಮಸ್ಯೆ ಇದೆ. ಹಾಗೆ ನಮಗೆ ಮೊಟ್ಟೆ ಸಪ್ಲೈ ಇದೆ. ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಯರಿಗೆ ಪ್ರತಿ ತಿಂಗಳಲ್ಲಿ ಮೊಟ್ಟೆ ಕೊಡಲಿಕ್ಕಿದೆ. ಗರ್ಭಿಣಿ ಬಾಣಂತಿಯರಿಗೆ
ನಾವು 25 ಮೊಟ್ಟೆ ಕೊಡಬೇಕಾಗ್ತದೆ. ಕೆಲವು ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿಯರು 70-80 ಜನ ಸಿಗ್ತಾರೆ. ಹಾಗೆ ಮಕ್ಕಳ ಸಂಖ್ಯೆ ಸಹ ಇದೆ. ಮಕ್ಕಳಿಗೆ ವಾರದಲ್ಲಿ 2 ದಿನ ನಾವು ಮೊಟ್ಟೆ ಕೊಡ್ತೇವೆ. ಸರ್ಕಾರ ಏನು ಮಾಡಿದೆ ಅಂದರೆ ಮೊಟ್ಟೆಗೆ ಒಂದು ದರ ನಿಗದಿಪಡಿಸಿದೆ, ₹6 ಹಾಗೆ. ಆ ಹಣವನ್ನು ನಮಗೆ 2-3 ತಿಂಗಳಿಗೊಮ್ಮೆ ಕೊಡ್ತಾ ಇದ್ದಾರೆ. ಅದು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ನಾವು ಫಸ್ಟ್ಗೆ ಕೈಯಿಂದ ಹಣ ಹಾಕಿ ಮೊಟ್ಟೆಯನ್ನು ಖರೀದಿಸಿ ಫಲಾನುಭವಿಗಳಿಗೆ ಕೊಟ್ಟು ನಂತರ ನಮಗೆ ಸರ್ಕಾರ ಕೊಡ್ತಾ ಇದೆ ಹಣವನ್ನು. ಅದು ಈಗ ಯಾವಾಗ ಏಪ್ರಿಲ್, ಮೇ, ಜೂನ್ ನಂತರ ಮೊಟ್ಟೆಗೆ ಹಣ ಜಾಸ್ತಿ ಆಗಿದೆ. ₹7, ₹7.5, ಹೋಲ್ಸೇಲಲ್ಲಿ ₹7 ಸಿಗ್ತಾ ಇದೆ. ಆದರೆ ಸರ್ಕಾರ ಕೊಡೋದು ₹6. ನೀವೊಂದು ಲೆಕ್ಕ ಹಾಕಿ, ಒಂದು 80 ಜನ ಗರ್ಭಿಣಿ ಬಾಣಂತಿಯರಿಗೆ 25 ಮೊಟ್ಟೆ ಹಾಗೆ ಕೊಡಬೇಕಾದ್ರೆ 1000 ಗಟ್ಟಲೆ ಮೊಟ್ಟೆಯನ್ನು ನಾವು ಖರೀದಿ ಮಾಡ್ತೇವೆ. ಒಂದು ಮೊಟ್ಟೆಗೆ ₹1 ಜಾಸ್ತಿ ಅಂದರೂ ಆ 1000 ಗಟ್ಟಲೆ ಮೊಟ್ಟೆಗೆ 1000 ಗಟ್ಟಲೆ ಹಣವನ್ನು ನಾವು ನಮಗೆ ಸಿಗುವ ಗೌರವಧನದಲ್ಲಿ ನಾವು ಭರಿಸ್ತಾ ಇದ್ದೇವೆ. ಇದು ತುಂಬ ಶೋಚನೀಯ. ಹಾಗೆ ಮೊಟ್ಟೆ ಪ್ರತಿ ತಿಂಗಳಿಗೆ ಹಣವಿರುವುದಿಲ್ಲ, ನಾವು ಸಾಲ ಮಾಡಿ ಕೊಡ್ತೇವೆ. ಕೆಲವು ಕಾರ್ಯಕರ್ತೆಯರು ಎಷ್ಟಂದ್ರೆ ಅವರಿಗೆ ಅವರ ಜೀವನ ನಿರ್ವಹಣೆಯೇ ನಮ್ಮ ಗೌರವಧನದಲ್ಲಿ ಆಗುವವರು ಚಿನ್ನ ಇದ್ರೆ ಅದನ್ನ ಅಡ ಇಟ್ಟು ಸಾಲ ಮಾಡಿ ಏನೇನೋ ಮಾಡಿ ಮೊಟ್ಟೆ ಕೊಡ್ತಾರೆ. ಕೊಡದೇ ಇದ್ರೆ ಊರಿನವ್ರು ಕೇಳೋದಿಲ್ಲ. MLA MP ವರೆಗೆ ಕಂಪ್ಲೇಂಟ್ ಹೋಗ್ತದೆ, ಯಾಕೆ ಕೊಡ್ಲಿಲ್ಲ ಅಂತ ಪುನಃ ನಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರದ ಮುಂದೆ ಪ್ರತಿ ಸರಿ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಮುಂಗಡವಾಗಿ ನೀವು ಮೊಟ್ಟೆ ಹಣವನ್ನು ಬಿಡುಗಡೆ ಮಾಡಿದ್ರೆ, 1-2 ತಿಂಗಳು ಬೇಡ, ಮುಂದಿನ ತಿಂಗಳು ಮೊಟ್ಟೆಗೆ ಈ ತಿಂಗಳೇ ಹಣ ಕೊಟ್ರೆ ನಾವು ಮುಂದಿನ ತಿಂಗಳು ನಮಗೆ ದುಡ್ಡು ಕೊಡುವಾಗ ಅದರೊಟ್ಟಿಗೆ ನಾವು ಮೊಟ್ಟೆಯನ್ನು ವಿತರಿಸಲಿಕ್ಕೆ ಆಗ್ತದೆ. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಮುಂಗಡ ಹಣ ಹಾಕದೆ ಮೊಟ್ಟೆ ವಿತರಣೆ ಮಾಡೋದಿಲ್ಲ ಅನ್ನೋದನ್ನ ಮಾಧ್ಯಮದ ಮೂಲಕ ನಾವು ಸರ್ಕಾರದ ಗಮನಕ್ಕೆ ಹಾಗೂ ನಮ್ಮ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇವೆ. ಅದೇ ರೀತಿ ನಮಗೆ ಈ ಮಾತೃವಂದನದಲ್ಲಿ ಈಗ ಒಂದು ಕೇಂದ್ರ ಸರ್ಕಾರದ ಮಾತೃವಂದನ ಅಂತೇಳಿ ನಮ್ಮ ಫಲಾನುಭವಿಗಳಿಗುಂಟು. ಆದರೆ ಇದರಿಂದ ತುಂಬ ಈಗ ಸಮಸ್ಯೆ ಎದುರಾಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ನಮ್ಮ ಮಾತೃವಂದನ ಫಲಾನುಭವಿಗಳಿಗೆ ಫೇಕ್ ಕರೆಗಳು ಬರ್ತಾ ಉಂಟು, ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಎಲ್ಲ ಅಂಗನವಾಡಿಯ ಮಾಹಿತಿಯನ್ನು ಅವರು ನೀಡ್ತಾ ಇದ್ದಾರೆ. ಫಲಾನುಭವಿಗಳಿಗೆ ಫೋನ್ ಕರೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರ ಹೆಸರು ಹೇಳ್ತಾರೆ, ಇಲಾಖೆ ಹೆಸರು ಹೇಳ್ತಾರೆ, ಏನೆಲ್ಲ ಅಂಗನವಾಡಿಯಲ್ಲಿ ಅವರಿಗೆ ಫಲಾನುಭವಿಗಳಿಗೆ ಸಿಗ್ತದೆ ಎಲ್ಲ ಮಾಹಿತಿ ನೀಡಿ ನಾವು ಇಲಾಖೆಯಿಂದ ಫೋನ್ ಕರೆ ಮಾಡುದಂತೇಳಿ ಕರೆ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಹೇಳ್ತಾರೆ ನಿಮಗೆ 20,000 ಬರ್ತದೆ, ನಿಮಗೆ ಮಾತೃವಂದನ ಫಲಾನುಭವಿಗಳಿಗೆ 20,000 ಬರ್ತದೆ, 12,000 ಬರ್ತದೆ ಹೇಳ್ತಾರೆ. ಆದರೆ ನೀವು ಇಲಾಖೆಗೆ ₹4,598 ಗೂಗಲ್ ಪೇ ಮಾಡ್ಬೇಕಂತ ಅವರು ಫೋನ್ ಕರೆ ಮಾಡಿ ಹೇಳ್ತಾ ಇದ್ದಾರೆ. ನಾವು ಎಷ್ಟೋ ನಮ್ಮ ಫಲಾನುಭವಿಗಳಿಗೆ ಮಾಹಿತಿ ನೀಡ್ತಾ ಬಂದಿದ್ದೇವೆ. ಅಂತ ಕರೆಗಳನ್ನೆಲ್ಲ ನೀವು ಕೇಳಬೇಡಿ, ಅದನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಸ್ಪಂದಿಸಬೇಡಿ ಹೇಳಿದ್ರು. ನಮ್ಮ ಕೆಲವು ಫಲಾನುಭವಿಗಳಿಗೆ ಏನಾಗ್ತದೆ ಹೇಳಿದ್ರೆ, ನಾವು ಕಾರ್ಯಕರ್ತೆಯರು ಹೇಳೋದು ಏನಂದ್ರೆ, ಮಾತೃವಂದನದ ಫಲಾನುಭವಿಗಳಿಗೆ ಮೊದಲನೇ ಹೆಜ್ಜೆಯಲ್ಲಿ 5,000 ಸಿಗುವುದು, ಎರಡನೇ ಹೆಣ್ಣು ಮಗುವಾದಲ್ಲಿ 6,000 ಸಿಗ್ತದೆ ಅಂತ ಹೇಳಿ ನಾವು ಅನೇಕ ಬಾರಿ ಹೇಳಿದ್ರು. ಇವರು 20,000 ಸಿಗ್ತದೆ, 12,000 ಕೊಡ್ತೇವೆ, ನೀವು ಇಷ್ಟ ನಮ್ಮ ಇದಕ್ಕೆ ಈ ಖಾತೆಗೆ ಗೂಗಲ್ ಪೇ ಮಾಡಿ ಹೇಳಿದ ಕೂಡಲೇ ನಮ್ಮ ಕೆಲವು ಫಲಾನುಭವಿಗಳು ಹಣ ಕಟ್ಟು ಹಾಕಿದ್ದಾರೆ. ಈಗ ಇತ್ತೀಚೆಗೆ ನಮ್ಮ ಸುರತ್ಕಲ್ ವಲಯದಲ್ಲಿ ಒಂದು ಫಲಾನುಭವಿಗಳದ್ದು ಒಬ್ಬರದು 4,000 ಚಿಲ್ಲರೆ ಹೋಯಿತು, ಇನ್ನೊಬ್ಬರದು 4,598 ಗೂಗಲ್ ಪೇ ಮಾಡಿದ ಕೂಡಲೇ ಅವರ ಖಾತೆಯಲ್ಲಿದ್ದ 44,000 ಹಣ ಹೋಗಿದೆ. ಅದೇ ರೀತಿ ಪಾಂಡೇಶ್ವರದಲ್ಲಿ ₹6,000, ಇನ್ನೊಬ್ಬರದು 4,500. ಇತ್ತೀಚೆಗೆ ನಮ್ಮ ಬೋಂದೇಲ್ ಸೈಡಲ್ಲಿ ಅನೇಕ ಫಲಾನುಭವಿಗಳಿಗೆ ಈ ರೀತಿ ಫೋನ್ ಕರೆ ಬರುತ್ತಾ ಉಂಟು. ನಾವು ಇದರ ಬಗ್ಗೆ ಇಲಾಖೆ ಅಧಿಕಾರಿಗಳಾಗಲಿ ಕಾರ್ಯಕರ್ತರಾಗಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಯಾವುದೇ ರೀತಿಯ ಫೋನ್ ಕರೆಗಳು ನಿಲ್ತಾ ಇಲ್ಲ. ಇದಕ್ಕೆ ಏನಾದರೂ ಒಂದು ಸೂಕ್ತ ಪರಿಹಾರವನ್ನು ನೀವು ಏನಾದರೂ ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾವು ವಿನಯಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಅವರು ಅಷ್ಟು ಹಣ ಕೇಳೋದಲ್ಲದೆ ಕಾರ್ಯಕರ್ತೆಯರಿಗೆ ಕೂಡ ನೀವು 2,000 ಕೊಡಿ, ₹200 ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗಿದೆ ಹೇಳಿದ್ರೆ ಸಾರ್ವಜನಿಕವಾಗಿ ಕಾರ್ಯಕರ್ತರ ಮೇಲೆ ಒಂದು ತಪ್ಪಿಸಿದ ಭಾವನೆ ನಮ್ಮ ಸಾರ್ವಜನಿಕರಲ್ಲಿ ಕಾಣ್ತಾ ಉಂಟು. ಇದರಿಂದ ನಮಗೆ ಅಂಗನವಾಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಇದು ಯಾವ ರೀತಿಯಲ್ಲಿ ಇದು ಇವರಿಗೆ ಮಾಹಿತಿ ಸಿಗ್ತದೆ, ನಮ್ಮ ಪೋಷಣ್ ಟ್ರ್ಯಾಕರ್ ಏನಾದರೂ ಲೀಕ್ ಆಗಿದೆ ಎಂಬ ಒಂದು ಸಂಶಯ ಈಗ ನಮ್ಮನ್ನು ಕಾಡ್ತಾ ಉಂಟು. ಇದಕ್ಕೆ ಸೂಕ್ತ ಪರಿಹಾರ ನೀವು ಒದಗಿಸಿಕೊಡ್ಬೇಕಂತ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಗ್ರಾಜ್ಯುಯೇಟ್ ಹಣ 23 ಏಪ್ರಿಲ್ನಿಂದ ನಮಗೆ ಒಂದು ಸರ್ಕಾರದ ನಮ್ಮೆಲ್ಲರ ಹೋರಾಟದ ಪ್ರಯತ್ನವಾಗಿ ಒಂದು ಗ್ರಾಜ್ಯುಯೇಟ್ ಹಣ ನಮಗೆ ಬರ್ತಾ ಉಂಟು. ಇದು ಏನಾಗಿದೆ ಅಂದರೆ 2011ರಲ್ಲಿ ರಿಟೈರ್ಡ್ ನಿವೃತ್ತಿ ಆದಂಥವರಿಗೆ ಇಷ್ಟರವರೆಗೆ ಯಾವುದೇ ರೀತಿಯಲ್ಲಿ ಆ ಹಣ ಸಿಗ್ತಾ ಇಲ್ಲ. 23 ಏಪ್ರಿಲ್ ನಂತರದವರಿಗೆ ಮಾತ್ರ ಸಿಗ್ತಾ ಉಂಟು. ಅದರಿಂದ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ, 2011ರಿಂದ ಯಾರು ನಿವೃತ್ತಿಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಈ ಒಂದು ಸವಲತ್ತು ಸಿಗ್ಬೇಕಂತೇಳಿ ನಮ್ಮದೊಂದು ಕೋರಿಕೆ.
ಇದ್ವಲ್ಲ, ನಮಗೆ ಮೊನ್ನೆ ಒಂದು ಆದೇಶ ಬಂತು, ನಿಮ್ಮ ಭಾಗ ಸಂಖ್ಯೆಯಲ್ಲಿ ಇರುವಂತ ಸಿ ದರ್ಜೆ ನೌಕರರದೊಂದು ಪಟ್ಟಿ ಮಾಡಿಕೊಡಿ ಅಂತ. ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಫೋನ್ ನಂಬರ್ ಕೊಡಿ ಅಂತ. ನಿಜವಾಗಿ ನಮ್ಮಲ್ಲಿ ಡೀಟೇಲ್ಸ್ ಇದೆ. ನಾವು ಕೊಡ್ಲಿಕ್ಕಿಲ್ಲ, ಆದ್ರೆ ಏನಂದ್ರೆ ನಮ್ಮ ಪಟ್ಟಿಯಲ್ಲಿರೋದು. ಈಗಾಗಲೇ ನಮಗೆ ಚುನಾವಣಾ ಆಯೋಗ ಮೊದಲೇ ನಮಗೆ ಒಂದು ನಿರ್ದೇಶನ ಕೊಟ್ಟಿತ್ತು, ನಿಮ್ಮ ಯಾವುದು ಪಟ್ಟಿ ಇದೆ ಅದರಲ್ಲಿ ಎಲ್ಲರ ಫೋನ್ ನಂಬರ್ ಕಲೆಕ್ಟ್ ಮಾಡಬೇಕು ಅಂತ. ಹಾಗೆ ಅವರು ಪೋಸ್ಟಲ್ ಓಟಿಗೆ ನಮ್ಮಲ್ಲಿ ಇದು ಮಾಡ್ತಾರಲ್ಲ, ಹಾಗೆ ಯಾರಿದ್ದಾರೆ ಅಂತ ಕೇಳಿದಾಗ ನಾವು ಫಸ್ಟಿಗೆ ಹೇಳಿದೆವು, ಆಮೇಲೆ ಇಲ್ಲ ಅಂತಲೂ ಹೇಳಿದ್ದೇವೆ. ಕಡೆಗೆ ಅವರೇ ನಮಗೆ EDC ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅದನ್ನು VA ಅವರು ನಮಗೆ ಕೊಟ್ಟಿದ್ದಾರೆ. ಅವರ ಪಟ್ಟಿಯನ್ನು ನೀವು ಮಾಡಿಕೊಡಿ ಅಂತ ನಾವು ಮಾಡಿಕೊಟ್ಟಿದ್ದೇವೆ. ಯಾಕಂದ್ರೆ ನಾವು ಸಿ ದರ್ಜೆ ನೌಕರರಲ್ಲ. ನಮಗೆ ಒಂದು ಆದೇಶ ಬಂತು ಚುನಾವಣಾ ಇಲಾಖೆಯಿಂದಲೇ, ಅದು ಪೇಪರ್ನಲ್ಲೂ ಬಂದಿದೆ, ಅದರ ಒಂದು ಪ್ರತಿಯನ್ನು ನಾವು ಇಟ್ಟಿದ್ದೇವೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಭಾಗ ಸಂಖ್ಯೆಯಲ್ಲಿರುವಂತ ಯಾರು BLO ಇರ್ತಾರೆ ಅವರು ಆ ಭಾಗ ಸಂಖ್ಯೆಯವರೇ ಆಗಿರ್ಬೇಕು. ಆಮೇಲೆ ಸಿ ದರ್ಜೆ ನೌಕರರಾಗಬೇಕು. ಒಂದು ವೇಳೆ ಆ ಇಡೀ ಭಾಗ ಸಂಖ್ಯೆಯಲ್ಲಿ ಸಿ ದರ್ಜೆ ನೌಕರರು ಇಲ್ಲದ ಪಕ್ಷದಲ್ಲಿ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆ ಅವಳು ಆ ಭಾಗ ಸಂಖ್ಯೆಯವಳೇ ಆಗಿರ್ಬೇಕು. ಈಗ ನನ್ನದು ಭಾಗ ಸಂಖ್ಯೆ ಬೇರೆ, ನಾನು ಕಾವೂರಲ್ಲಿ ವರ್ಕ್ ಮಾಡೋದು, ನಾನು ಇರೋದು ಇಲ್ಲಿ KSRTC ಹತ್ತಿರ ಬಿಜೆಯಲ್ಲಿ. ನನ್ನದಲ್ಲಿಗೆ ಆಗುದಿಲ್ಲ, ಯಾಕಂದ್ರೆ ನಾನು ಆ ಭಾಗ ಸಂಖ್ಯೆಯಲ್ಲಿ ಇಲ್ಲ. ಅಂದ್ರೆ ಆ ಭಾಗ ಸಂಖ್ಯೆಯಲ್ಲಿ ಇರುವವರನ್ನ ಅದು ಸಿ ದರ್ಜೆ ನೌಕರರು ಇಲ್ಲದಿದ್ದಲ್ಲಿ ಮಾತ್ರ ಅಪಾಯಿಂಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗೆ ಪಟ್ಟಿ ಅವರು VA ಅವರೇ ತೆಗೆದಿದ್ದಾರೆ. ತೆಗೆದು ಅಲ್ಲಿ ಇದ್ರು ಸಹ 4-5 ಜನ ಇದ್ದಾರೆ ಭಾಗ ಸಂಖ್ಯೆಯಲ್ಲಿ. ಆದ್ರೆ ಅವರ ಬದಲಿಗೆ ಅವರು ಬೇರೆ ಬೇರೆ ಕಾರಣ ಕೊಟ್ಟಿರ್ಬೋದು. ಅದ್ರ ಕಾರಣ ಕೊಡ್ಲಿಕ್ಕೆ ಇಲ್ಲ ಅಂತ ನಮಗೂ ಸಹ ಹೇಳಿದ್ದಾರೆ. ನಾವು ಎಲ್ಲಿಯೋ ಹೋಗೋರ, ನಾವು ಇದ್ರ ಮೊದಲು ತುಂಬಾ ಸರಿ ನಾವು ಹೋರಾಟ ಮಾಡಿದ್ದೇವೆ. BLO ಕಷ್ಟ ಆಗ್ತದೆ, ಯಾಕೆಂದ್ರೆ ನಮ್ಮಲ್ಲಿ ಬರೋದು 3 ರಿಂದ 6 ವರ್ಷದ ಮಕ್ಕಳು. ಆ ಮಕ್ಕಳನ್ನು ಬಿಟ್ಟು ನಾವು ತಿರುಗುತ್ತಾ ಇರ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಕೇಳಿದ್ರು ಸಹ ಇಷ್ಟರವರೆಗೆ 18-20 ವರ್ಷದಿಂದ ಸುದೀರ್ಘವಾಗಿ ನಮ್ಮನ್ನು ಕೆಲಸ ಮಾಡಿಸಿದ್ದಾರೆ. ಈಗ ಹಾಗಾದ್ರೆ ಸಿ ದರ್ಜೆ ನೌಕರ ನಾವು ಕೇಳ್ತಾ ಇದ್ದೇವೆ, ನಿಮ್ಗೆ ಸಿ ದರ್ಜೆ ನೌಕರ ಬೇಕಾದ್ರೆ ನಮ್ಮನ್ನೇ ಮಾಡಿ, ಮತ್ತೆ ನೋಡೋಣ ಮಾಡ್ತೇವೆ. ಈಗ ನಿಮ್ಮ ಆದೇಶ ಪ್ರಕಾರ ಸಿ ದರ್ಜೆ ನೌಕರಿಗೆ ಹಾಕಿ, ನಮ್ಮನ್ನು ಹಾಕ್ಬೇಡಿ ಅನ್ನೋದು ನಮ್ಮ ಒಂದು ಮನವಿ. ಕೆಲಸಕ್ಕೆ ಬರ್ತೀರಲ್ಲ, ನಿಮ್ಗೆ ನಾವು ಆ ಕೆಲಸ ಮಾಡಿ ಕೊಡುದಿಲ್ಲ ಅಂತೇಳಿ ಇತ್ತೀಚೆಗೆ ಮೊನ್ನೆ ನಮ್ಗೆ ಆದೇಶ ಕೊಡ್ಲಿಕ್ಕೆ ಬಂದಲ್ಲಿ ಕಾರ್ಯಕರ್ತೆಯರಿಗೆ ಒಂದು ಬೆದರಿಕೆ ರೀತಿಯಲ್ಲಿ ಹೇಳಿದ್ದಾರೆ. ಇದರಿಂದ ನಮ್ಮ ಕಾರ್ಯಕರ್ತರು ಪಾಪ ಹೆದರಿಕೆ ಹೇಳಿ ಆದೇಶವನ್ನು ತಗೊಂಡಿದ್ದಾರೆ. ಆದ್ರೆ ನಾವು ಯಾರು ಕೂಡ ಆ ಕೆಲಸ ಮಾಡುದಿಲ್ಲ ಅಂತೇಳಿ ನಾವು ಇದರ ಬಗ್ಗೆ ಮುಂದಿನ ಹೋರಾಟ ನಾವು ಮಾಡ್ಲಿಕ್ಕಿದ್ದೇವೆ. ಆದ್ರೆ ಈ ಸಲ ನಮ್ಗೆ ಮಾತ್ರ ನಿಮ್ಮ ಒಂದು ಸಂಪೂರ್ಣ ಸಹಕಾರ ನಮ್ಗೆ ಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ತುಂಬಾ ಹುಷಾರಿಲ್ಲದ ಕಾರ್ಯಕರ್ತೆಯರಿದ್ದಾರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ. ಅವರಿಗೂ ಕೂಡ ಅವರು ಆಗ್ತಾ ಇದ್ದಾರೆ. ಯಾಕಂದ್ರೆ ಬೆನ್ನು ನೋವಾಗ್ಲಿ, ಕಾಲು ನೋವು, ಬಿದ್ದು ಆಕ್ಸಿಡೆಂಟ್ ಆದಂತ ನಮ್ಮ ವರ್ಕರ್ನವರನ್ನು ಕೂಡ ಈ BLO ಕೆಲಸಕ್ಕೆ ನೇಮಿಸ್ತಾ ಇದ್ದಾರೆ. 50 ವರ್ಷ ಆದ ಸಿ ದರ್ಜೆಯವರನ್ನು ಅವರು ನೇಮಿಸಲಿಕ್ಕೆ ಕೇಳ್ತಾ ಇಲ್ಲ. ಹಾಗಾದ್ರೆ ನಾವು 60 ವರ್ಷ ಆದವರು, 55 ವರ್ಷ ಆದವರನ್ನು ನಮ್ಮನ್ನು ಹೇಗೆ ಅವರು BLO ಕೆಲಸಕ್ಕೆ ಹಾಕ್ತಾರೆ ಅಂತೇಳಿ ನಾವೊಂದು ಕೇಳ್ತಾ ಇದ್ದೇವೆ. ಇದು ಯಾವ ನ್ಯಾಯ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರದೊಂದು. ಯಾಕೆಂತೇಳಿದ್ರೆ ಅಧಿಕಾರಿಗಳು ಒಂದೇ ಇರೋದು ಅಂಗನವಾಡಿ ಕಾರ್ಯಕರ್ತೆಯರು ಅಂತೇಳಿ. ಪ್ರತಿಯೊಂದು ಕೆಲಸಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತ್ರ ಕಾಣೋದಾ, ಬೇರೆ ಯಾವ ಇಲಾಖೆಯವರು ಕಾಣ್ತಾ ಇಲ್ವಾ ಅಂತೇಳಿ. ಇದ್ರಲ್ಲಿ ನಮ್ಮ ಇಲಾಖೆ ಯಾಕೆ ಸುಮ್ಮನೆ ಇದೆ, ನಮ್ಮನ್ನೇ ನಾವು ದುಡಿಸ್ಲಿಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇದ್ದೆ ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ತರಕಾರಿ ಹಣ ಇಲ್ಲ. ಈಗ ತರಕಾರಿಯ ಬದಲು ಹೆಸರು ಕಾಳನ್ನ ವಿತರಿಸಲಿಕ್ಕೆ ಹೇಳಿದ್ದಾರೆ. ಫುಡ್ಡಿನ ಬಗ್ಗೆ ತುಂಬಾ ಗೊಂದಲ ಇದೆ. ಯಾಕೆಂದ್ರೆ ಆ ಗ್ರಾಮ್ಸ್ ಅನ್ನು ನೋಡಿದ್ರೆ 5 ಗ್ರಾಮ್ಸ್ 9 ಗ್ರಾಮ್, ಒಂದು ಗರ್ಭಿಣಿಗೆ 1 ತಿಂಗಳಿಗೆ 9 ಗ್ರಾಮ್ಸ್ ಎಣ್ಣೆ ಕೊಡ್ಬೇಕು, 9 ಗ್ರಾಮ್ಸ್ ಮೆಣಸು ಕೊಡ್ಬೇಕು, 9 ಗ್ರಾಮ್ಸ್ ಸಾಸಿವೆ ಕೊಡಬೇಕು. ಯಾಕೆಂದ್ರೆ ಈ ಗ್ರಾಮ್ಸಿನ ಒಂದು ಇದನ್ನ ನಾವು ಬೇಕಾದ್ರೆ ನಿಮ್ಗೆ ಕೊಡ್ತೇವೆ. ಆ ಗ್ರಾಮ್ಸ್ ನೋಡುವಾಗ 9 ಗ್ರಾಮ್ ಎಣ್ಣೆಯನ್ನು ನಾವು ನಮ್ಮ ಸ್ಪೂನಿಂದ ಇನ್ನೊಂದು ತೊಟ್ಟೆಗೆ ಹಾಕುವಾಗ ಅದಿರುವುದಿಲ್ಲ. ಅದನ್ನು 3 ತಿಂಗಳಿಗೆ ಒಮ್ಮೆ ಕೊಡಿ ಅಂತಾರೆ. ಅದು ಹೇಗೆ ಕೊಡೋದು? ಗರ್ಭಿಣಿ ದಿನ ತಿನ್ಬೇಕು, ಅವಳಿಗೆ ದಿನ ಅಲ್ಲ, ನಗು ಬರ್ತದೆ, ನಮ್ಗೆ ನಗು ಬರ್ತದೆ. ಅದನ್ನು ಲೆಕ್ಕ ಮಾಡ್ತಾ ಕೂತ್ಕೊಂಡಾಗ ನಮ್ಮ ತಲೆ ಉಂಟಲ್ಲ, ತಲೆ ಪೂರ ಹಾಳಾಗಿ ಹೋಗಿದೆ. ಯಾಕೆಂದ್ರೆ ನಾವು ಕೆಲಸ ಮಾಡೋ ಸ್ಥಿತಿಲೇ ಇಲ್ಲ. ಈಗ ರಿಸೈನ್ ಮಾಡಿ ಮನೆಗೆ ಹೋಗುವ ಅನ್ನೋ ಒಂದು ಇದರಲ್ಲಿದ್ದೇವೆ. ಹಾಗೆ ಸೋಯಾ ಪುಡಿ ಕೊಟ್ಟಿದ್ದಾರೆ. ಆ ಸೋಯಾ ಪುಡಿಯನ್ನು ಪಾಯಸಕ್ಕೂ ಹಾಕ್ಬೇಕು, ಆಮೇಲೆ ಸಾಂಬಾರಿಗೂ ಹಾಕ್ಬೇಕು, ಉಪ್ಮಾ ಮಾಡ್ಲಿಕ್ಕೆ ಹೇಳಿದ್ದಾರೆ, ಉಪ್ಮಾಕ್ಕೂ ಹಾಕ್ಬೇಕು. ಆ ಮಕ್ಕಳು ಯಾವಾಗ ತಿಂತಾ ಇಲ್ಲ. ನಮ್ಮ ಮಕ್ಕಳು ಬರೀ ಗಂಜಿ ಅನ್ನ ಸಾಂಬಾರ್ ತಿನ್ನುವ ಮಕ್ಕಳಿಗೆ ನೀವು ಉಪ್ಮಾ ಮಾಡಿ ಕೊಡಿ, ಅದಕ್ಕೆ ಸೋಯಾ ಪೌಡರ್ ಹಾಕಿ ಅಂದ್ರೆ ಎಲ್ಲ ಮಕ್ಕಳು ತಿಂತಾ ಇಲ್ಲ. ಯಾವ ಒಂದು ಇದು ಸಹ ಮಕ್ಕಳ ಹೆಲ್ತ್ಗೆ ಒಳ್ಳೇದಿರ್ಬಹುದು, ಆದ್ರೆ ನಮ್ಮ ಮಕ್ಕಳ ಹೊಟ್ಟೆ ಸೇರ್ತಾ ಇಲ್ಲ. ಹಾಗೆ ಪುಷ್ಟಿ ಅಂತೂ ಎಲ್ಲ ದನಗಳ ಪಾಲೇ ಆಗ್ತಾ ಇದೆ. ಯಾಕಂದ್ರೆ ಯಾರು ತಗೊಂಡು ಹೋಗ್ತಾ ಇಲ್ಲ.
2 kg 300 ಗ್ರಾಂ ಪುಷ್ಟಿಯನ್ನ 6 ತಿಂಗಳ ಮಗುವಿಗೆ ಕೊಡಿ ಅಂತ ಸರ್ಕಾರ ಒತ್ತಡ ತರ್ತಾ ಇದೆ. ಆದ್ರೆ ಆ 2 kg 300 ಗ್ರಾಮ್ಸ್ ಪುಡಿ ಒಂದು 6 ತಿಂಗಳ ಮಗು ನಮ್ಮ ಮನೆಯಲ್ಲಿರುವ ಮಗುವಿಗೆ ನಾವು ಕೊಡ್ತೇವಾ? ಅಷ್ಟು ತಿನ್ನೋದಿಲ್ಲ. ಒಂದು ಮಗು 6 ತಿಂಗಳ ಮಗುವಿಗೆ ಹೆಚ್ಚಂದ್ರೆ 1 kg ಇಂದ 3/4 kg ಫುಡ್ ನಾವು ಬೇರೆ ಆಹಾರದೊಟ್ಟಿಗೆ ಕೊಡ್ಬೋದೇ ವಿನಃ ಹಾಲಿನೊಟ್ಟಿಗೆ ಇದು ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಕ್ವಾಂಟಿಟಿ ಅಂದ್ರೆ 2 kg 300 ಗ್ರಾಂ ಬೇಡ, ಸ್ವಲ್ಪ ಕಡಿಮೆ ಮಾಡಿ ಮಕ್ಕಳು ತಿನ್ನುವಂತ ಫುಡ್ ಕೊಡಿ ಅಂತ ನಾವು ಪದೇ 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 ಸರ್ಕಾರದ ಮುಂದೆ ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ಯಾವುದಕ್ಕೂ ಕಿವಿ ಕೊಡದೆ ಅದೇ ಪುಡಿಗಳನ್ನ ಈಗ ಗರ್ಭಿಣಿ ಬಾಣಂತಿಯರಿಗೂ ಹಾಗೆ ಮಿಲೆಟ್ ಲಡ್ಡು ಅಂತ ಒಂದು ಕೊಡ್ತಾ ಇದ್ದಾರೆ, ಅಕ್ಕಿಯ ಬದಲಾಗಿ. ಹಾಗೆ ಬೆಳ್ತಿಗೆ ಅಕ್ಕಿ ಅಂತೆ, ಕುಚ್ಚಲಕ್ಕಿ ಅಂತೆ. ಅದನ್ನು ನೀವು ಒಮ್ಮೆ ಯಾವ್ದಾದ್ರು ಒಂದು ಕೇಂದ್ರಕ್ಕೆ ಬನ್ನಿ, ನಮ್ಮ ಒಂದು ಪಾಡನ್ನು ನೋಡಿ. ಅದರಲ್ಲಿ ಇಂತಹ 10 ಹಲವು ಏನು ಸರ್ವೆಗಳು, ಆ ಸರ್ವೆ ಈ ಸರ್ವೆ ಅಂತ. ಮತ್ತೆ ಈಗ ಮೊಬೈಲಲ್ಲಿ ಮಾಡುವ ಕೆಲಸಗಳಂತೂ ಅದು ದೇವರಿಗೆ ಪ್ರೀತಿ. ಇವರು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅದು ನಾವು ಏನು ಫೀಡ್ ಮಾಡಿರ್ತೇವೆ ಅದು ಹೇಗೆ ಲೀಕ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಕೇಳ್ತಾ ಇದ್ದೇವೆ, ಅದಕ್ಕೊಂದು ಸೆಕ್ಯೂರಿಟಿಯೇ ಇಲ್ಲದಿದ್ರೆ ಅಂತ ಒಂದು ಇದೆ. ಹಾಗೆ ಒಂದು ಗರ್ಭಿಣಿಗೆ ಫೋನ್ ಮಾಡ್ತಾರೆ, ನೀನ್ ಇಂಥವಳಲ್ವಾ, ನಿನ್ನ ಹೆಸರು ಇಂಥದ್ದಲ್ಲ, ನಿಂಗೆ ಇಂಥ ದಿನ ಮಗು ಆಗಿದಲ್ಲ, ಹೆಣ್ಣು ಮಗು ಅಲ್ವಾ, ಇಂಥ ಆಸ್ಪತ್ರೆಯಲ್ಲಿ ಆದದ, ಅದೆಲ್ಲ ನಾವು ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಮಾಡಿರ್ತೇವೆ. ಅದರ ಒಂದು ಮಾಹಿತಿಯನ್ನು ತಗೊಂಡು ಆ ಮಾಹಿತಿಯ ಪ್ರಕಾರ ಅವರನ್ನು ಕೇಳಿದಾಗ ಜನಗಳು ಇರ್ಬೋದೇನಾ, ಮಾತ್ರ ಒಂದನಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದು ಹೇಳಿರ್ತೇವೆ. ಅವರಿಗೆ ಕೇಳುವಷ್ಟು ಪುರ್ಸೊತ್ತು ಇರೋದಿಲ್ಲ. ಯಾಕಂದ್ರೆ 12,000 ಬರ್ತದಂತೆ, ನಾವು 4,000 ಹಾಕುವ ಅನ್ನುವಾಗ ಎಷ್ಟೋ ಜನ ಹಾಕ್ತಾರೆ. ಅವರ ಅಕೌಂಟ್ ಅಲ್ಲಿ ಇದ್ದ ಹಣ ಎಲ್ಲ ಕಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ನಮ್ಗೊಂದು ಪರಿಹಾರ ಅಂದ್ರೆ ಸರ್ಕಾರ ಅದಕ್ಕೆ ಒಂದು ಸೆಕ್ಯೂರಿಟಿ ಕೊಡ್ಬೇಕು. ನಾವು FRS ಮಾಡೋದಿಲ್ಲ ಅಥವಾ ಮೊಬೈಲಲ್ಲಿ ಎಂಟ್ರಿ ಮಾಡೋದಿಲ್ಲ ಅಂದ್ಕೊಡ್ಲೆ ನಮ್ಮ ಮೇಲೆ ಬೇರೆ ಬೇರೆ ರೀತಿಯ ನೀವು ಮಾಡಲೇಬೇಕು, 100% ಮಾಡಲೇಬೇಕು, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ನೀವು ಯಾಕೆ ಮಾಡೋದಿಲ್ಲ, ದಕ್ಷಿಣ ಕನ್ನಡದವರಿಗೆ ಯಾಕೆ ಆಗೋದಿಲ್ಲ? ಯಾಕಂದ್ರೆ ಎಲ್ಲದನ್ನು ವಿರೋಧಿಸುವವರು ನಾವು. ಇಂಥ ಸಮಸ್ಯೆ ಬರ್ತದೆ. ನಾವು ಇಲ್ಲಿ ಎಲ್ಲರೊಟ್ಟಿಗೆ ಬೆರೆತು ಕೆಲಸ ಮಾಡಬೇಕಾದ್ರೆ ನಮ್ಮ ಬಗ್ಗೆ ಒಳ್ಳೆ ಹೆಸರು ಇರಬೇಕು, ನಮ್ಮ ಇಲಾಖೆ ಬಗ್ಗೆ ಇರಬೇಕು ಅನ್ನೋದನ್ನ ನಾವು ಮನಗಂಡಿರೋದ್ರಿಂದ ನಾವು ಫಸ್ಟ್ ಹೋರಾಟ ಮಾಡ್ತೇವೆ. ಆ ಹೋರಾಟದ ಪ್ರತಿಫಲ ಎಲ್ಲ ಕಡೆನೂ ದಕ್ಷಿಣ ಕನ್ನಡದವರು ಜೋರು. ದಕ್ಷಿಣ ಕನ್ನಡದವರು ಕೆಲಸ ಮಾಡೋದಿಲ್ಲ, ಕೆಲಸ ಮಾಡ್ತಾ ಇರುವವರು ನಾವು. ಆದ್ರೂ ಸಹ ಅದು FRS ಯಾಕೆ ಮಾಡಿದ್ದಾರೆ ಅಂದ್ರೆ ಫುಡ್ ತಗೊಂಡು ಹೋಗ್ತಿಲ್ಲ, ಅದೆಲ್ಲ ಮಿಸ್ಯೂಸ್ ಆಗ್ತದೆ, ನಿಮ್ಮಿಂದ ಆಗ್ತದೆ ಅನ್ನೋದು. ನಾವು ತಗೊಂಡೋಗಿ ಅಂತ ಅವ್ರ ಕಾಲು ಹಿಡಿಯೋದೊಂದು ಬಾಕಿ. ತಗೊಂಡೋಗಿ ಸೆಂಟರ್ ಇಂದ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದೇವೆ. ನಮ್ಗೆ ಆ ಉಂಡೆ ಪುಡಿ ಪುಷ್ಟಿಯ ಬದಲು ಬೇರೆ ಯಾವ ಫುಡ್ ಬಂದ್ರು ಜನಗಳು ತಿನ್ನುವಂಥದ್ದು, ಮಗು ತಿನ್ನುವಂಥದ್ದು, ಮಕ್ಕಳು ತಿನ್ನುವಂಥ ಫುಡ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಇದರ ಬಗ್ಗೆ ಬೆಳಕನ್ನ ನೀವು ಚೆಲ್ಲಬೇಕು. ಯಾಕೆಂದ್ರೆ ನಾವು ಎಷ್ಟು ಪಡ್ಕೊಂಡ್ರು ಇಲಾಖೆ ಒಳಗಿರುವವರು ಇಲಾಖೆಯ ಕೆಲವು ಗುಟ್ಟುಗಳನ್ನು ಬಿಟ್ಟುಕೊಡ್ಬಾರ್ದು. ಆದ್ರೂ ನಾವಿಲ್ಲಿ ಓಪನ್ ಆಗಿ ಇವತ್ತು ಹೇಳಿದ್ದೇವೆ, ಯಾಕಂದ್ರೆ ಅಷ್ಟು ಕಷ್ಟ ನಮ್ಗೆ ಆಗ್ತಾ ಇದೆ. ಈ ಬಗ್ಗೆ ನೀವು ಬೆಳಕು ಚೆಲ್ಲಿ ಏನಾದ್ರೂ ಇದಕ್ಕೆ ಒಂದು ಪರಿಹಾರ ಕೊಡ್ಬೇಕನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಆಗಿದೆ. ಪೋಷನ್ ಟ್ರ್ಯಾಕರ್ ಕೆಲಸ ಮಾಡುವಾಗ ನಮ್ಮಲ್ಲಿ ಸರ್ವರ್ ಪ್ರಾಬ್ಲಮ್ ತುಂಬಾ ಉಂಟು. ಒಂದು ಫಲಾನುಭವಿದ್ದು ಒಂದು 10 ದಿನ ಮಾಡಿದ್ರು ಆಗ್ತಾ ಇಲ್ಲ. ಇಡೀ ದಿನ ಬೆಳಿಗ್ಗೆಯಿಂದ ಸರ್ವರ್ ಪ್ರಾಬ್ಲಮ್ ಅಂತೇಳಿ ಅಧಿಕಾರಿಗಳಲ್ಲಿ ಎಷ್ಟು ಹೇಳಿದ್ರು ಅದೊಂದು ಅವರ ಗಮನಕ್ಕೆ ಬರ್ತದೆ ಇಲ್ವ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ದಿನ ಬೆಳಗ್ಗೆ ಆದ್ರೆ ಒಂದೇ FRS ಮಾಡಿ ಅಂದ್ರೆ 100% ಆಗ್ಬೇಕಂತೇಳಿ. ಇಲ್ಲಿ 100%ಗೆ ಫಲಾನುಭವಿಗಳಿಗೆ ಕೇಂದ್ರಕ್ಕೆ ಬರ್ಲಿಕ್ಕೆ ಕೇಳ್ತಾ ಇಲ್ಲ. ಈಗ ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ನಮ್ಗೆ ದೊರಕಿಸಿ ಕೊಡ್ಬೇಕಂತೇಳಿ ನಾವು ನಿಮ್ಮ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಸರ್ಕಾರದಿಂದ ಈಗ ನಮ್ಗೆ ಈ ಪೋಷನ್ ಟ್ರ್ಯಾಕರ್ ಕೆಲಸ ಕೇಂದ್ರ ಸರ್ಕಾರದಾದ್ರೂ ಯಾವುದೇ ಇದುವರೆಗೆ ನಮ್ಗೆ ಅಲ್ಲಿಂದ ಒಂದು ಗೌರವಧನ ಅಂತೇಳಿ ನಮ್ಗೆ ಬರ್ಲಿಲ್ಲ. ನಮ್ಮಲ್ಲಿ ಕೇಂದ್ರ ಸರ್ಕಾರ ಇಷ್ಟು ಪೋಷನ್ ಟ್ರ್ಯಾಕರ್ ಅಲ್ಲಿ ಕೆಲಸ ಮಾಡಿಸ್ತಾ ಉಂಟು, ನಮ್ಗೆ ಅದು ತುಂಬಾ ಬೇಸರ ಉಂಟು. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಯಾಕೆ ನಮ್ಮನ್ನು ಇನ್ನೂ ಕೂಡ ಗಮನಿಸ್ತಾ ಇಲ್ಲ ಅಂತೇಳಿ. ರಾಜ್ಯ ಸರ್ಕಾರ ನಾವೊಂದು 4-5 ದಿವಸ ಒಂದು ಹೋರಾಟ ಮಾಡಿದಾಗ ಒಂದು ಕಿಂಚಿತ್ ಒಂದು ಇತ್ತೀಚೆಗೆ 1,000 ಕಾರ್ಯಕರ್ತರಿಗೆ 750 ಸಹಾಯಕರಿಗೆ ಮಾಡಿದ್ರು. ಆದ್ರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಸವಲತ್ತು ನಮ್ಗೆ ಸಿಗ್ಲಿಲ್ಲ. ಕೇಂದ್ರ ಸರ್ಕಾರ ಯಾಕೆ ಒಂದು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನು ಗಮನಿಸ್ತಾ ಇಲ್ಲ ಅಂತೇಳಿ ನಮ್ಮದೊಂದು ಬೇಡಿಕೆ. ತರ್ತೇವೆ, ಪ್ರತಿ ಸಲ ನಾವು ತರ್ತಾ ಇದ್ದೇವೆ. ತಿಂಗಳಿಗೆ ನಮ್ಗೆ ನಮ್ಮ ತಾಲೂಕುಗಳಲ್ಲಿ ತಿಂಗಳು ಕುಂದುಕೊರತೆ ಸಭೆ ನಡೆಸ್ತಾ ಇದ್ದಾರೆ. 3 ತಿಂಗಳಿಗೊಮ್ಮೆ ನಮ್ಗೆ ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರತೆ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಗಳಲ್ಲಿ ನಾವು ಎಲ್ಲ ನಮ್ಮ ಅನೇಕ ಸಮಸ್ಯೆಗಳನ್ನು ನಾವು ಹೇಳ್ತಾ ಇರುವುದಲ್ಲದೆ ಯಾವುದೇ ರೀತಿಯಲ್ಲಿ ನಮ್ಗೆ ಒಂದು ಸಹಕಾರ ಬರಲಿ. ಯಾಕೆಂತ ಹೇಳಿದ್ರೆ ಈಗ ನಾವು ಚಾರ್ಜ್ ಸೆಂಟರ್ಗೆ ಹೋಗ್ತೇವೆ,
ಎರಡೆರಡು ಬಸ್ಸಲ್ಲಿ ಹಿಡಿದು ಚಾರ್ಜಿ ಸೆಂಟರ್ಗೆ ಹೋಗ್ಬೇಕು. ನಮ್ಗೆ ಆವತ್ತಿನಿಂದ ಇವತ್ತಿನವರೆಗೆ 50 ರೂಪಾಯಿಯೇ ಕೊಡೋದಲ್ಲ ಅದೇ, ಅದಕ್ಕಿಂತ ಹೆಚ್ಚು ಕೊಡುದಿಲ್ಲ. ಯಾಕೆಂದ್ರೆ ವಾರದಲ್ಲಿ 3 ಸಲ ನಾವು ನಮ್ಮ ಕೇಂದ್ರದಲ್ಲಿ ಕೆಲಸ ಮಾಡಬೇಕು, ನಾವು 3 ದಿನ ಚಾರ್ಜಿ ಸೆಂಟರ್ ಅಲ್ಲಿ ಕೆಲಸ ಮಾಡಬೇಕು. ಆದ್ರೆ ತಿಂಗಳಿಗೆ ಚಾರ್ಜಿ ಸೆಂಟರ್ಗೆ ಕೊಡುದು ನಮ್ಗೆ 50 ರೂಪಾಯಿ ಪ್ರಭಾರ. ಈಗ ಒಂದು ಕಾರ್ಯಕರ್ತೆಯಲ್ಲಿ ಇರುವುದಿಲ್ಲ, ರಾಜ್ಯದಲ್ಲಿ ರಜೆಯಲ್ಲಿ ಇರ್ತಾರೆ. ಇಲ್ಲ ನೇಮಿಸ್ಬೇಕು. ಆದ್ರೆ ಹೇಗೆ ರಜೆಗೆ ಹೋದಾಗ ಅಥವಾ ಅನಾರೋಗ್ಯದಿಂದ ಇದ್ದಾಗ ಆ ಸಂದರ್ಭದಲ್ಲಿ ಸಹಾಯಕಿಯರಿಗೆ ಅದು ಸಹಾಯಕಿಯರಿಗೆ. ಹಾಗೆ ಯಾವಾಗ ನಮ್ಮ ಪ್ರಾಜೆಕ್ಟ್ ಶುರುವಾಗಿ 50 ವರ್ಷ ನಾಳೆ ಅಕ್ಟೋಬರ್ಗೆ ಆಗ್ತದೆ, 50 ವರ್ಷದ ಹಿಂದೆ ಇದ್ದದ್ದು ಚಾರ್ಜಿಗೆ 50 ರೂಪಾಯಿ, 50 ವರ್ಷ ದಾಟಿದ್ರು ಇನ್ನೂ ಇರೋದಾಗ 52 ರೂಪಾಯಿ. ಹಾಗೆ ಕೆಲವೆಲ್ಲ ಉಂಟು. DA ಇಲ್ಲ, ನಮ್ದು ಬೇಡಿಕೆ ತುಂಬಾ ಇದೆ. ಆದ್ರೆ ಮುಖ್ಯವಾಗಿ ನಮ್ಗೆ ಈಗ ಒಂದು BLO ಇದರಿಂದ ಬಿಡುಗಡೆ, ಈಗ ಅವರಾಗೆ ತಂದದ್ರಿಂದ ನಾವಿವತ್ತು ಮುಖ್ಯ ಇಲ್ಲಿ ಕರೆದದ್ದು BLO ಇದರಿಂದ ಯಾರಿಗೂ ಒತ್ತಡ ತರಬಾರ್ದು. ಯಾಕಂದ್ರೆ ಅವರ ಆದೇಶದ ಪ್ರಕಾರ ಸೀಕ್ರೆಟ್ ನಾವಲ್ಲ, ಸೀಕ್ರೆಟ್ ನಮ್ಮನ್ನು ಮಾಡಿ ಮತ್ತೆ ಮುಂದೆ ನಾವು ಸಹ ಮಾಡ್ತೇವೆ. ನಮ್ದು ಇದೇ ಇದು ಅಂತ ಹೇಳ್ತಾ, ಯಾಕೆಂದ್ರೆ ಇದ್ರಲ್ಲಿ ಈಗ ನಮ್ಮ ಸಹಾಯಕಿಯರಿಗೆ ಕೂಡ ನಮ್ಮಲ್ಲಿ ತುಂಬಾ ಬೇಸರ ಇರ್ತದೆ. ಯಾಕಂದ್ರೆ ನಾವು ಕೇಂದ್ರಗಳಲ್ಲಿ ಹೆಚ್ಚು ಇರುವುದಿಲ್ಲ. ಈ BLO ಕೆಲಸ ಯಾವ ಏನಾದ್ರೂ ಒಂದು ತರಬೇತಿ ಇದ್ರೆ ನಮ್ಮನ್ನು ಕರೀತಾ ಇರ್ತಾರೆ. ಈ ಸಹಾಯಕಿಯರು ಅವರೆಲ್ಲ ಅಡಿಗೆ ಕೆಲಸ ಮಾಡ್ಬೇಕು, ಆ ಮಕ್ಕಳನ್ನು ನೋಡ್ಬೇಕು, ಎಲ್ಲಾ ಚಟುವಟಿಕೆಗಳನ್ನು ನಮ್ಮ ಸಹಾಯಕಿಯರು ಮಾಡುದು. ಪಾಪ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಾಗೆ ಆಗ್ತದೆ. ಈ ಸಂದರ್ಭದಲ್ಲಿ ಸಹಾಯಕಿಯರು ತುಂಬಾ ಹೌದು ನಿಜವಾಗಿ. ಯಾಕೆಂತ ಹೇಳಿದ್ರೆ ಅವ್ರು ಕೇಳ್ತಾರೆ, ನೀವು ಹೋಗ್ತಿರಲ್ಲ ಟೀಚರ್, ಇಲ್ಲಿ ಯಾರು ನೋಡುದು ಅಂತ ಹೇಳಿ. ಮಕ್ಕಳು ಕೆಲವು ಕೇಂದ್ರಗಳಲ್ಲಿ 50 ಮಕ್ಕಳು ಕೂಡ ಇದ್ದಾರೆ, ಕೆಲವು ಕಡೆಗಳಲ್ಲಿ ಮಾತ್ರ ಕೇಂದ್ರಗಳಲ್ಲಿ ಸ್ವಲ್ಪ ಮಕ್ಕಳು ಸಂಖ್ಯೆ ಇರ್ಬೋದು. ಹೆಚ್ಚಿನ ಕೇಂದ್ರಗಳಲ್ಲಿ ನಮ್ಮ ನಗರಗಳಲ್ಲಿ ಹೆಚ್ಚಿನ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆಗಳುಂಟು. ಸಹಾಯಕಿಯರಿಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಪಾಪ ನಾವು ಎದ್ದು ಹೋಗ್ತೇವೆ, ನಮಗೆ ಏನೋ ವ್ಯವಸ್ಥೆ ಮಾಡಿ ಹೋಗ್ಲೇಬೇಕೆಂಬ ಒಂದು ಆದೇಶ ನಾವು ಎದ್ದು ಹೋಗ್ತೇವೆ. ನಮ್ಮ ಸಹಾಯಕಿಯರು ಇದರಿಂದ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಪರಿಹಾರ ನಮಗೆ ಸಿಗ್ಬೇಕು. ಹೋರಾಟ ನಾವೀಗ BLOದಕ್ಕೆ ನಾವೀಗ ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ನಾವೊಂದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವು ಈಗ ಒಂದು ಅಭಿಪ್ರಾಯ ವ್ಯಕ್ತ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇನ್ನು ಮುಂದೆ ಯಾಕೆಂತ ಹೇಳಿದ್ರೆ BLO ಹೇಳಿ ನಮ್ಮ ಈ 7,000 ಪ್ರೋತ್ಸಾಹಧನದಲ್ಲಿ ನಮ್ಮನ್ನು ಮುಂದುವರಿಸುವಂತ ಅವಸ್ಥೆ ಸರ್ಕಾರದುಂಟು. ಯಾಕೆಂತ ಹೇಳಿದ್ರೆ ನಾವು ಎಲ್ಲಿ ನಮ್ಗೆ ಪ್ರೋತ್ಸಾಹಧನ ಹೆಚ್ಚು ಮಾಡ್ಬೇಕಂತ ಕೇಳಿದ್ದೇವೆ, ಅಲ್ಲಿ ಕೂಡಲೇ ನಮ್ಗೆ C-ದರ್ಜೆ ನೌಕರರನ್ನು ಮಾಡ್ಬೇಕಂತೇಳಿ ಎಂಬ ಆದೇಶ ಬಂದಿದೆ. ಅದರಿಂದ ಪ್ರೋತ್ಸಾಹಧನ ಇನ್ನು ಖಂಡಿತ BLO ಕೆಲಸಕ್ಕೆ ಅವರು ಹೆಚ್ಚು ಮಾಡುವುದಿಲ್ಲ. ಅದರಿಂದ ನಮ್ಮನ್ನೊಂದು ಮುಕ್ತಗೊಳಿಸಬೇಕು BLO ಕೆಲಸದಿಂದ, ನಮ್ಮ ಒಂದೇ ಬೇಡಿಕೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಭಾಗ ಸಂಖ್ಯೆಯಲ್ಲಿ C-ದರ್ಜೆ ನೌಕರ ಇಲ್ಲದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಸಿಟಿ ಕಾರ್ಪೊರೇಷನ್ ಅಲ್ಲಿ ಮೊನ್ನೆ ನಾವು ಕೊಡ್ಲಿಕ್ಕೆ ಹೋದಾಗ ಹೇಳಿದ್ರು 300 ಜನ ಬೇಕಿತ್ತಂತೆ. ಈ ಸಿಟಿ ಕಾರ್ಪೊರೇಷನ್ ನಲ್ಲಿ ಒಂದು 300 ಜನ ನಮ್ಮ C-ದರ್ಜೆ ನೌಕರರು ಸಿಗುದಿಲ್ವಾ? 202 ಭಾಗ ಸಂಖ್ಯೆ, 203 ಭಾಗ ಸಂಖ್ಯೆಯಲ್ಲಿ ಒಂದು 300 ಜನ C-ದರ್ಜೆ ನೌಕರರು ಸಿಗುದಿಲ್ಲ ಅಂತ ಹೇಳುವಾಗ ನಮ್ಗೆ ಆಶ್ಚರ್ಯ ಆಗ್ತಾ ಉಂಟು. ಹಾಗೆ ಕೇಳಿದ ಕೂಡಲೇ ಹೇಳ್ತಾರೆ ನಮ್ಮಲ್ಲಿ ಎಲ್ಲ ನಿವೃತ್ತಿ ಆದ್ರು, ಹಾಗಾದ್ರೆ ಅಲ್ಲಿ ದುಡಿಯೋರು ಯಾರು?